ನಾನು 15 ವರ್ಷ ಗಂಡಲ್ಲಿ ನಾಗಪ್ಪನವ್ರದ್ದು ಕೂಟ್ರಿತ್ತು. ಆಗ ಅವ್ರ ಮನೆಗೆ ಹೋದೆ ಅಣ್ಣ. ನನ್ನ ತಲೆ ಮಾತ್ರ ಬೆಳಗಾಯಿತು, ನಾನೇನೂ ಆಗಿಲ್ಲ. ನಾವು ಸುಮಾರು ಅಂದರೆ ಒಂದು 20-25 ವರ್ಷದಿಂದನೂ ಈ JDS ಪಕ್ಷದಲ್ಲಿ ನಾವು ನೆಟ್ಟಾಡ್ಕೊಂಡಿದ್ದು, ಕೆಲಸ ಮಾಡ್ತಾಯಿದ್ದು. ಪುನಃ ನೆಕ್ಸ್ಟು BJPಗೆ ಹೋದು, ಅಲ್ಲೂ ನಮಗೆ ಬಹಳ ನಮ್ಮ ಜನಕ್ಕಾಗಿ ಬಹಳ ಅನ್ಯಾಯ ಆಗಿದೆ. ಹನೂರು ಕ್ಷೇತ್ರದ ಮತದಾರರು ಒಂದು ಅವಕಾಶ ಕೊಟ್ಟರೆ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಜನರ ಹಿತಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅಂತ JDS ಜಿಲ್ಲಾಧ್ಯಕ್ಷ MR ಮಂಜುನಾಥ್ ಅವರು ಹೇಳಿದರು. ಹನೂರಿನ JDS ಕಚೇರಿ ಆವರಣದಲ್ಲಿ ನಡೆದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಮುಖಂಡರು JDS ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೇವಲ 50 ಕಿಲೋಮೀಟರ್ ದೂರದ ಹಾರೋಹಳ್ಳಿಯಲ್ಲಿ ಸಾಕಷ್ಟು ಕಾರ್ಖಾನೆಗಳಿವೆ, ಆದರೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ. ನನಗೆ ಅವಕಾಶ ಕೊಟ್ಟರೆ ಮೊಟ್ಟ ಮೊದಲ ಕೆಲಸವೇ ನಿರುದ್ಯೋಗವನ್ನು ಹೋಗಲಾಡಿಸುವುದು ಅಂತ JDS ಮಂಜುನಾಥ್ ಹೇಳಿದರು. ಅದೇ ರೀತಿ ಈ ಭಾಗದ ಬಹುತೇಕ ರೈತಾಪಿ ವರ್ಗ ಮಳೆಯನ್ನೇ ಆಶ್ರಯಿಸಿದ್ದಾರೆ. ಕೇವಲ 25% ಜನರು ಮಾತ್ರ ಸ್ವಲ್ಪ ಅನುಕೂಲಸ್ಥರಿದ್ದಾರೆ. ಹಾಗಾಗಿ ನೀರಾವರಿಗೆ ಹೆಚ್ಚು ಒತ್ತು ನೀಡುತ್ತೇನೆ ಅಂತ ಮಂಜುನಾಥ್ ಹೇಳಿದರು. ಕ್ಷೇತ್ರದ ಜನರಿಗೆ ಆರೋಗ್ಯ ಸಮಸ್ಯೆ ಆದರೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಬೇರೆ ಬೇರೆ ನಗರ ಪ್ರದೇಶಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಹಾಗಾಗಿ ನಮ್ಮನ್ನ ನಂಬಿ ಜನರು ಬರ್ತಿದ್ದಾರೆ, ಆ ಒಂದು ನಂಬಿಕೆಯನ್ನ ಉಳಿಸಿಕೊಳ್ಳುತ್ತೇನೆ ಅಂತ ಮಂಜುನಾಥ್ ಹೇಳಿದರು. ಹೆಚ್ಚಿನ ಮಾಹಿತಿಗಳಿಗಾಗಿ ಮೀಡಿಯಾ ಮಿರರ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ನಾವು ನಿಮ್ಮ ಜೊತೆಗಿದ್ದು ಇನ್ನಿತರೆಯರನ್ನೆಲ್ಲರೂ ಕರ್ಕೊಬರ್ತೀವಿ. ನಿಮ್ಮೊಟ್ಟಿಗೆ ಪಕ್ಷ ಸಂಘಟನೆ ಮಾಡಿ ಈ ಸಾರಿ ನಿಮ್ಮನ್ನು ಶಾಸಕರನ್ನಾಗಿ ಮಾಡಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಬಹುಮುಖ್ಯವಾಗಿ ಕ್ಷೇತ್ರ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದೆ. ಅದನ್ನು ನಾವು ಹೇಗೆ ಹೋಗಲಾಡಿಸ್ಬೇಕು, ಯಾವ ರೀತಿ ಆ ಒಂದು ಹೋಗಲಾಡಿಸೋದ್ರ ಬಗ್ಗೆ ಕೆಲವೆಲ್ಲ ಒಂದು ವಿಚಾರಗಳು ಹೇಳಿದೆ. ಇವತ್ತು ಏನು ಇಲ್ಲಿಂದ ಕೇವಲ ಒಂದು 50-60 ಕಿಲೋಮೀಟ್ರಲ್ಲಿ ಹಾರೋಹಳ್ಳಿಲಿ ಸಾಕಷ್ಟು ಕಾರ್ಖಾನೆಗಳಿದ್ದಾವೆ, ನಮ್ಮ ಕ್ಷೇತ್ರದಲ್ಲಿ ಇಲ್ಲ. ಅದನ್ನು ತರಬೇಕಾದ್ರೆ ಕೊನೆ ಪಕ್ಷ ಈಗ ಅಲ್ಲಿ ಒಂದು ಮುಖ್ಯವಾಗಿ ಮೊದಲನೇ ಆದ್ಯತೆ, ಮೊದಲನೇ ಗುರಿ, ಇವತ್ತೇನು ಅವಕಾಶ ಕೊಟ್ಟರೆ ಮೊದಲನೇ ಕೆಲಸ ಮೊದಲು ಇಲ್ಲೊಂದು ಬ್ರಿಡ್ಜ್ ಆಗಬೇಕು. ಆ ಬ್ರಿಡ್ಜ್ ಆದರೆ ತಾನಾಗೆ ಒಂದಷ್ಟು ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸ ಆಗುತ್ತೆ ಮುಖ್ಯವಾಗಿ. ಏಕೆಂದರೆ ಹಾರೋಹಳ್ಳಿ ಇರ್ಬೋದು, ಕನಕಪುರ ಇರ್ಬೋದು, ಇನ್ನಲ್ಲಿ ಹೋಗಿ ಬರಲಿಕ್ಕೆ 50-60 ಕಿಲೋಮೀಟ್ರ್ ಬೆಳಗ್ಗೆ 1 ಅವರ್ ಜರ್ನಿ ಜನಕ್ಕೆ ಹೋಗಿ ಬರ್ತಾರೆ. ಯುವಕರಿಗೆ ಒಂದಷ್ಟೆಲ್ಲ ನಮಗೆ ತತ್ಕ್ಷಣ ಒಂದು ಪ್ರಾರಂಭ ಅನ್ನೋಂತಿದ್ದಾರೆ. ಮತ್ತು ಅಲ್ಲಿಂದ ಇತ್ತೇನು ತಿರುಪುರ ಇರ್ಬೋದು, ಮತ್ತು ಇನ್ನಿತರೆ ಬೆಂಗಳೂರಲ್ಲಿ ಸಾಕಷ್ಟು ಮತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದಾವೆ. ಆಟೋಮೊಬೈಲ್ ಇಂಡಸ್ಟ್ರೀಸ್ ಇರ್ಬೋದು, ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಇರ್ಬೋದು, ಇವನ್ನೆಲ್ಲನೂ ಸ್ಕಿಲ್ಡ್ ಲೇಬರ್ ಅವಶ್ಯಕತೆ ಇದೆ. ಇದ್ದಾರೆ, ಜನ ಇದ್ದಾರೆ. ಅವರನ್ನು ಇಲ್ಲಿ ಆ ಕಾರ್ಖಾನೆಗಳನ್ನ ಇಲ್ಲಿ ತೆರೆದು ಇಲ್ಲಿ ಜಾಬ್ ಓರಿಯೆಂಟೆಡ್ ಕೆಲಸಗಳು, ಅವರ ವಿದ್ಯೆಗೆ ಅರ್ಹ ತಕ್ಕಂಗೆ ಕೆಲಸಗಳು ಸಿಗುವಂಥದ್ದು ಆಗಬೇಕು. ಬಟ್ ಅದನ್ನು ಫಸ್ಟ್ ಕೆಲಸನೇ ಇದು, ನಿರುದ್ಯೋಗ ಸಮಸ್ಯೆನ ಆಗಬೇಕು. ಇದು ಭಾಳ ಮುಖ್ಯ. ಅದೇ ಥರ ನೀರಾವರಿಗೆ, ರೈತಾಪಿ ವರ್ಗಕ್ಕೆ ಇವತ್ತೇನು ಕೇವಲ ಒಂದು 25 ಭಾಗ ಅಷ್ಟೇ ಇವತ್ತು ಒಂದು ಅನುಕೂಲ ಇದೆ. ಇನ್ನೆಲ್ಲರೂ ಮಳೆ ಆಶ್ರಿತವಾಗಿ ರೈತಾಪಿ ವರ್ಗ ಭಾಳ ಒಂದು ಅದನ್ನು ನಂಬ್ಕೊಂಡು ಬದುಕ್ತಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು